ಮೂಡುಬಿದಿರೆ ಪುರಸಭಾ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಚಾಲ್ತಿಯಲ್ಲಿದ್ದ ಆಸ್ತಿ ತೆರಿಗೆಗಿಂತ ಈ ವರ್ಷ 0.6% 0.7%ವರೆಗೆ ಆಸ್ತಿ ತೆರಿಗೆ ಹಾಗೂ ಖಾಲಿ ಸ್ಥಳಕ್ಕೆ 0.2% ಹೆಚ್ಚಳಕ್ಕೆ ಪುರಸಭೆಯು ವಿಶೇಷ ಸಭೆಯಲ್ಲಿ ಪ್ರತಿಪಕ್ಷಗಳ ಆಕ್ಷೇಪಗಳ ಮಧ್ಯೆಯೇ ಹಿಂದಿನ ತೆರಿಗೆಗಿಂತ ರೂಪಾಯಿ 100ರಷ್ಟು ಹೆಚ್ಚು ಹೊರೆಯಾಗದಂತೆ ಮತ್ತು ಬಡ ಸಾಮಾನ್ಯ ಜನರಿಗೆ ಕಡಿಮೆ ಹೊರೆಯಾಗುವಂತೆ ತೆರಿಗೆಯನ್ನು ಹೆಚ್ಚಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಶಾಸಕ ಉಮಾನಾಥ್ ಕೋಟ್ಯಾನ್ ನೇತೃತ್ವದಲ್ಲಿ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಬಡ ಮಧ್ಯಮ ವರ್ಗದ ಜನರಿಗೆ ತೊಂದರೆಯಾಗದಂತೆ ಆಸ್ತಿ ತೆರಿಗೆ ಹೆಚ್ಚಳದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಳೆದ 2 ತಿಂಗಳ ಸಭೆಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಳಕ್ಕೆ ಪ್ರತಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ನಿರ್ಧರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲೂ ಪ್ರತಿಪಕ್ಷಗಳ 11 ಸದಸ್ಯರು ಕೊರೋನಾ ಸಂಕಷ್ಟದ ಕಾರಣ ನೀಡಿ ಆಸ್ತಿ ತೆರಿಗೆ 1 ವರ್ಷ ಮುಂದೂಡುವಂತೆ ಮನವಿ ಮಾಡಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರನ್ನ ಸಮಾಧಾನಪಡಿಸಿದ ಶಾಸಕ ಉಮಾನಾಥ್ ಕೋಟ್ಯಾನ್ ಕೇಂದ್ರದ ಅನುದಾನವನ್ನು ಪಡೆಯಲು ತೆರಿಗೆ ಹೆಚ್ಚಳ ಅನಿವಾರ್ಯ ಎಂದರು. ಯಾಕೆಂದ್ರೆ ಸರಿಯಾದ ಮಾಹಿತಿ ಕೊಡಿ. ಒಂದು ವ್ಯಾಲ್ಯೂಯೇಷನ್ ಎಷ್ಟು ಲಕ್ಷಕ್ಕೆ ಹೇಳುವಾಗ ಕರೆಕ್ಟ್ ಮಾಹಿತಿ ನಮಗೆ ಅರ್ಥ ಆಗ್ತದೆ. ಹೇಳುವಾಗ ಯಾರಿಗೆ ಸಹ ಗೊತ್ತಾಗ್ತಿಲ್ಲ. ಟೆಂಡರ್ ಬೇಸ್ ಕೊಡ್ತೀರಿ ಏನು ಕೊಡ್ತೀರ ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಆ ಟ್ರಾನ್ಸ್ಫಾರ್ಮರ್ಗೆ ಸೈಡ್ಗೆ ಬೇಲ್ ಹಾಕಿ ಆ ಟೆಂಡರ್ ಅಲ್ಲಿ ಇರ್ತದ ಫೆನ್ಸಿಂಗ್ ಆಗ್ಲಿಕ್ಕೆ ಇರ್ತದ. ಆ ಟ್ರಾನ್ಸ್ಫಾರ್ಮರ್ ಆಡಿಗೆ ಜಲ್ಲಿ ಹಾಕುವಂತ ಪ್ರೊವಿಷನ್ ಇರ್ತದೆ ಅದರಲ್ಲಿ ಇಲ್ಲ ಇಲ್ಲ ಸರಿಯಾದ ಮಾಹಿತಿ. ಯಾಕಂದ್ರೆ ನನ್ನ ಪ್ರಕಾರ ಇರ್ಬೇಕಾದ್ರೆ ಅವ್ರ ಕೆಲಸಕ್ಕೆ ಹೋಗಿದ್ರೆ ಹೇಳುದಿಲ್ಲ. ನೀವು ಮಂಗಳಪುರ ನಮ್ಮ ಒಟ್ಟಿಗಡೆಗೆ ಬಂದಿದ್ರಂತೆ ನಾಯಿ ಕಟ್ಟಿದ್ರು. ಆ ನಾಯಿಗೆ ಎರಚಿ ಮೀನ್ಸ್ ತೆಗೆದುಕೊಂಡು ಹೋಗಿದ್ದಾರೆ. ತಪ್ಪಲ್ವೇದು ಮಾಡಿದ್ರು. ನೀವು ಹೇಗೆ ಅಕ್ರಮ ಪ್ರವೇಶ ಮಾಡಿದ್ರಿ? ಹೇಗೆ ಮಾಡಿದ್ರಿ? ಮತ್ತೆ ಹಾಗೆಲ್ಲ ನೀವು ಸರಿಯಾದ ಕ್ರಮ ತಗೊಳ್ಬೇಕು. ವೆಸ್ಕಾಂ ಸಿಬ್ಬಂದಿಗಳಿಗೆ ಸರಿಯಾಗಿ ಹೇಳ್ಬೇಕು, ಮಾಹಿತಿ ಕೊಡ್ಬೇಕು. ಏನೇ ಸಮಸ್ಯೆ ಆದರೂ ನಮಗೆ ಸ್ಪಂದನೆ ಕೊಡ್ಬೇಕು. ಕಂದಾಯ ಅಧಿಕಾರಿ ಪುರುಷೋತ್ತಮ ಆಸ್ತಿ ತೆರಿಗೆಯ ಬಗ್ಗೆ ಮಾಹಿತಿ ನೀಡಿದರು. ಉಪಾಧ್ಯಕ್ಷೆ ಸುಜಾತ ಶಶಿಕಿರಣ್, ಸ್ಥಾಯಿ ಸಮಿತಿ ಸದಸ್ಯ ನಾಗರಾಜ್ ಪೂಜಾರಿ, ಪುರಸಭಾ ಮುಖ್ಯಾಧಿಕಾರಿ ಇಂದು ಎಂ, ಕಂದಾಯ ಅಧಿಕಾರಿ ಪುರುಷೋತ್ತಮ ಹಾಗೂ ಮೆಸ್ಕಾಂ ಅಧಿಕಾರಿ ಪ್ರವೀಣ್ ಮತ್ತು ಪುರಸಭಾ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು.